ಫಾಲ್ ಸೀಸನ್ ಕಲರ್ಸ್ ನೋಡಕ್ಕೆ ಇಷ್ಟ ಇರೋರಿಗೆ ಇದು ಹೆವೆನ್ ಅಂತಾನೆ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿ. ಯು ಫೀಲಿಂಗ್ ಕೋಲ್ಡ್? ತುಂಬಾನ ಸ್ವಲ್ಪನಾ? ನಾನು ನಡುಗ್ತಾ ಇದ್ದೀನಿ ನೋಡಿ, ನನ್ನ ಕೈ ಶೇಕ್ ಆಗ್ತಾ ಇದೆ. ಆಯ್ತು, ತುಂಬಾ ಸರಿ ಹೋಗಿ ಅಲ್ಲಿಂದ ಕಾರಾಡಿ ಎಲ್ಲಿ ಹೋದಷ್ಟು ಲೈಕೆ ಬರ್ತೇನೆ. ಅಪ್ಪ ನೋಡ್ರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಸ್ಯಾಟರ್ಡೇ. ನಾವು ಇವತ್ತಿನ್ನೂ ಟೈಮ್ ಹೊರಗಡೆ ನೋಡ್ತಾ ಇದ್ದೀರಾ, ಫುಲ್ ಕತ್ಲೆ ಇದೆ, ಇನ್ನೂ ಬೆಳಕೆ ಆಗಿಲ್ಲ. ಕರೆಕ್ಟಾಗಿ 6:30 ಆಗಿದೆ ಅಷ್ಟೇ. ರಾತ್ರಿ ಥರ ಇದೆ, ಆದರೆ ಇದು ಬೆಳಗ್ಗೆನೆ, ಯಾಕಂದ್ರೆ ಇನ್ನು 6:30 ಆಗಿದೆ ಅಷ್ಟೇ ಬೆಳಗ್ಗೆ. ನಾವಿವಾಗ ಒಂದು ರೌಂಡು ಸುಮ್ಮನೆ ಎಲ್ಲೋ ಹೋಗ್ತಾ ಇದ್ದೀವಿ. ನಿಮಗೂ ತೋರಿಸ್ತೀನಿ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ. ಎಲ್ಲಿ ಹೋಗ್ತಾ ಇದ್ದೀವಿ ರೇಂಜ್? ಅವನಿಗೂ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಹೋಗ್ತಾ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಆ್ಯಂಡ್ ಬೆಳಗ್ಗೆನೆ ಆದ್ರೂ ಟಿ ವಿ ಆನ್ ಆಗಿದೆ ನಮ್ಮ ಮನೇಲಿ, ಯಾಕಂದರೆ RCB ಮ್ಯಾಚ್ ಆಗಿದೆ. ಮ್ಯಾಚ್ ಆಗ್ತಾ ಇದೆ ಅಲ್ವಾ, ಹಾಗಾಗಿ ಪಕ್ಕ RCB ಫ್ಯಾನ್ಗಳಿದ್ದಾರೆ ನಮ್ಮ ಮನೆಯಲ್ಲಿ. ಹಾಗಾಗಿ ಬೆಳಗ್ಗೆ 6:30ಗೆ ಆನ್ ಆಗಿದೆ ಟಿ ವಿ ಅಲ್ವಾ? ನಮ್ದು ಇಲ್ಲಾಂದ್ರೆ ಇಷ್ಟು ಬೇಗ ಯಾರು ಹೇಳ್ತಾ ಇರಲಿಲ್ಲ. ಇವತ್ತು ಹೊರಗಡೆ ಹೋಗ್ತಾ ಇರೋದ್ರಿಂದ ಎದ್ದು ಕೂತಿದ್ದೀವಿ, ಹಾಗೆ ಮ್ಯಾಚ್ ನೋಡ್ತಾ ಇದ್ದೀವಿ. ಆ್ಯಂಡ್ ಆಲ್ರೆಡಿ ಒಂದು 3 ವಿಕೆಟ್ಸ್ ಬೇರೆ ಹೋಗಿದೆ. ಸೊ ತುಂಬ ಖುಷಿ ಆಯ್ತು ನೋಡ್ಬಿಟ್ಟು. ಆ್ಯಂಡ್ ಇವತ್ತು ನಾವು ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿದ್ವಿ, ಹಾಗೆ ಪೂಜಾ ಮತ್ತು ಅಭಿಷೇಕ್ ಅಂತ. ಸೊ ಅವ್ರ ಜೊತೆನೇ ಇವತ್ತು ಹೋಗ್ತಾ ಇರೋದು ನಾವು, ಅಲ್ಲ ರೇಯಾಂಶ್? ರೇಯಾಂಶ್ದು ಅಭಿಬ್ರು ಆ್ಯಂಡ್ ಪೂಜಾ ಸಿಸ್ ಜೊತೆ ಹೋಗ್ತಾ ಇರೋದು. ಸೊ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ, ಫುಡ್ ಎಲ್ಲ, ಲಂಚ್ ಆ್ಯಂಡ್ ಬ್ರೇಕ್ಫಾಸ್ಟ್ ಎರಡೂ. ಇವಾಗ ಬೆಳಗ್ಗೆ ತಿನ್ನೋಕ್ಕಾಗೋದಿಲ್ಲ ಅಂತ. ಸೊ ಎಲ್ಲ ಪ್ಯಾಕ್ ಆಗಿ ಅಲ್ಲಿ ಕೂತಿದೆ, ಇನ್ನೇನು ತೊಗೊಂಡು ಹೋಗ್ತಾ ಇರೋದೆ ಅಲ್ವಾ? ಇವತ್ತು ನಾವು ಹೋಗ್ತಾ ಇರೋ ಜಾಗ ಬಂದ್ಬಿಟ್ಟು ಆಲ್ಗೊನ್ಕ್ವೀನ್ ಪ್ರೊವಿನ್ಷಿಯಲ್ ಪಾರ್ಕ್ ಅಂತ. ಇದು ಟೊರೊಂಟೊಯಿಂದ 250 ಕಿಲೋಮೀಟರ್ ದೂರದಲ್ಲಿದೆ. ಆಲ್ಮೋಸ್ಟ್ 3 ಅವರ್ ಬೇಕು ರೀಚ್ ಆಗೋಕ್ಕೆ. ಇದು ಫಾಲ್ ಕಲರ್ಸ್ಗೆ ತುಂಬಾ ಫೇಮಸ್. ಎಲ್ಲರೂ ಫಾಲ್ ಸೀಸನಲ್ಲಿ ಈ ಜಾಗನ ಜಾಸ್ತಿ ವಿಸಿಟ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಕೂಡ ಬೆಳಗ್ಗೆ 6:30 ಹಾಗೇನೆ ಹೊರಟಿದ್ವಿ. ಆಮೇಲೆ ಒಳಗಡೆ ಎಂಟರ್ ಆಗೋಕ್ಕೆ ತುಂಬಾ ಕ್ಯೂ ಇರುತ್ತೆ ಅಂತ. ಈ ಪ್ರೊವಿನ್ಷಿಯಲ್ ಪಾರ್ಕ್ ಒಳಗಡೆ ಎಂಟರ್ ಆಗೋಕ್ಕೆ $21 ಎಂಟ್ರಿ ಫೀ ಇರುತ್ತೆ ಪರ್ ಕಾರ್. ನಾವು ಹೋಗಿದ್ದಿನ ಅಷ್ಟೊಂದು ಟ್ರಾಫಿಕ್ ಆ್ಯಂಡ್ ರಶ್ ಇಲ್ಲದೆ ಇದ್ದಿದ್ದರಿಂದ ನಾವು ಒಂದು 10 o'clock ಹಾಗೇನೆ ರೀಚ್ ಆಗಿದ್ವಿ. ರೇಯಾಂಶ್ ಕೋಲ್ಡ್ ಆಗ್ತಾ ಇದೆಯಾ? ಯು ಫೀಲಿಂಗ್ ಕೋಲ್ಡ್? ತುಂಬಾನ ಸ್ವಲ್ಪನಾ? ನಾನು ನಡುಗ್ತಾ ಇದ್ದೀನಿ ನೋಡಿ, ನನ್ನ ಕೈ ಶೇಕ್ ಆಗ್ತಾ ಇದೆ ವಿಡಿಯೋ ಮಾಡ್ಬೇಕಾದ್ರೆ. ಎಲ್ಲಿದೀಯಾ ನೀನು? ಎಲ್ಲಿದ್ದೀಯಾ? ಏನಿದು, ಯಾವ ಜಾಗಕ್ಕೆ ಬಂದಿದ್ಯಾ? ಅಲ್ಲ, ಹೆಸರೇನು ಈ ಪ್ಲೇಸ್ದು? ಆಲ್ಗೊನ್ಕ್ವೀನ್ ಪಾರ್ಕ್. ಪಾರ್ಕ್
ನಾವಿದ್ದೀವಿ ಆಲ್ಗೊನ್ ಕ್ವೀನ್ ಪಾರ್ಕಲ್ಲಿ ಆ್ಯಂಡ್ ಇದೆಲ್ಲ ಇಲ್ಲಿರೋ ಸೈಡ್ ರೋಡ್ಗಳು. ಒಂದು ತುಂಬ ಕಿಲೋಮೀಟ್ರ್ ಕಾರಲ್ಲೇ ಹೋಗಿ ಅಲ್ಲಲ್ಲಲ್ಲೇ ಲೆಫ್ಟ್ ತೊಗೊತಾ ಹೋದರೆ ಒಳ್ಳೊಳ್ಳೆ ವ್ಯೂ ಇರೋ ರೋಡ್ಗಳು ಸಿಗುತ್ತೆ. ಸೊ ಹಂಗೆ ಒಂದು ರೋಡಲ್ಲಿ ನಾವು ಇವಾಗ ನಿಲ್ಲಿಸ್ಬಿಟ್ಟು ಫೋಟೋ ಸೆಷನ್ ಮಾಡ್ತಾ ಇದ್ದೀವಿ ಅಲ್ಲ ನೇಯಶ್? ಅವ್ನಿಗೊಂದು ಸ್ವಲ್ಪ ಚಳಿ ಆಗ್ತಾ ಇದೆ ಅಂತೆ. ಜಸ್ಟ್ ಒಂದು ಟೆಂಪ್ರೇಚರ್ 10ಗಿಂತ ಕಮ್ಮಿನೇ ಇದೆ. ಸೊ ಒಂದು ಸ್ವಲ್ಪ ಗಡಗಡೆ ಆಗ್ತಾ ಇದೆ. ಇಷ್ಟು ಲೇಯರ್ ಹಾಕೊಂಡಿದ್ದೆ ನಾನು, ಅಂದರೂ ಒಂದು ಸ್ವಲ್ಪ ಚಳಿ ಇದೆ. ಬಟ್ ಸ್ಟಿಲ್ ಎಂಜಾಯಿಂಗ್ ಅಲ್ಲ? ಎಸ್. ಫಾಲ್ ಸೀಸನ್ ಕಲರ್ಸ್ ನೋಡೋಕ್ಕೆ ಇಷ್ಟ ಇರೋರಿಗೆ ಇದು ಹೆವೆನ್ ಅಂತಲೇ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿದೆ, ಕಲರ್ಫುಲ್ ಆಗಿದೆ ಅಲ್ಲ ರೇಯಾನ್? ಒನ್ಸ್ ಅಗೇನ್ ನಮ್ಮ ಪೂಜಾ ಮತ್ತೆ ಅಭಿಷೇಕ್ ಬ್ರೋ. ಹಲೋ ಎವ್ರಿವಾನ್. ಸೊ ಆಲ್ಗೊನ್ ಕ್ವೀನ್ ಪಾರ್ಕ್ ಅಂದರೆ ಇಟ್ಸ್ ಜಸ್ಟ್ ಒಂದು ಲಾಂಗ್ ಹೈವೇ. ಇದು 56 ಕಿಲೋಮೀಟರ್ ಇದೆ. ಅಂದರೆ ಇಲ್ಲಿ ವೆಸ್ಟ್ ಗೇಟಿಂದ ಸ್ಟಾರ್ಟ್ ಆಗಿಬಿಟ್ಟು ಇಲ್ಲಿ ಈಸ್ಟ್ ಗೇಟಿಂದ ಹೊರಗಡೆ ಬರೋ ತನಕ 56 ಕಿಲೋಮೀಟರ್ ಒಂದು ಲಾಂಗ್ ಹೈವೇ ಅದು. ಅದರಲ್ಲಿ ಅಲ್ಲಲ್ಲಿ ಒಂದೊಂದು ವ್ಯೂ ಪಾಯಿಂಟ್ಸ್ ಇರುತ್ತೆ. ಒಂದೊಂದು ಕಡೆ ಟ್ರಯಲ್ ಇರುತ್ತೆ, ನೀವು ಹೈಕಿಂಗ್ ಹೋಗ್ಬೋದು. ಒಂದೊಂದು ಕಡೆ ಲೇಕ್ ವ್ಯೂ ಇರುತ್ತೆ. ಅಲ್ಲಿ ಆ ಪಾಯಿಂಟ್ಗೆ ಹೋದರೆ ನೀವು ಅಲ್ಲೆಲ್ಲ ಲೇಕ್ ಸಿಗುತ್ತೆ ನಿಮಗೆ ನೋಡೋಕ್ಕೆ. ಚೆನ್ನಾಗಿರೋ ಲೇಕ್, ತುಂಬ ಚೆನ್ನಾಗಿರುತ್ತೆ ಕಲರ್ಫುಲ್ ಆಗಿ. ಆ್ಯಂಡ್ ಇನ್ನೂ ಕೆಲವೊಂದು ಕಡೆ ಹೋದರೆ ಹೈಕಿಂಗ್ಸ್ ದೊಡ್ಡದು ತುಂಬ ಒಂದು 8 ಕಿಲೋಮೀಟರ್ ಲಾಂಗ್, 10 ಕಿಲೋಮೀಟರ್ ಲಾಂಗ್ ಹೈಕಿಂಗ್ಸ್ ಎಲ್ಲ ಸಿಗುತ್ತೆ ಅಲ್ಲಲ್ಲಿ ಹೋದರೆ. ಸೊ ಟೋಟಲ್ ಆಗಿ ಈ ಥರ ಒಂದು ಲಾಂಗ್ ಹೈವೇನಲ್ಲಿ ಲೆಫ್ಟ್ ರೈಟ್ ಅಂತ ಬೇರೆ ಬೇರೆ ಒಂದು ವ್ಯೂ ಪಾಯಿಂಟ್ಸ್ ಇರುತ್ತೆ. ಸೊ ಅದು ಒಳ್ಳೆ ಕಲರ್ಫುಲ್ ಜಾಗಗಳು ಇರುತ್ತೆ. ಸೊ ನಾವು ಇದರಲ್ಲಿ ಟೋಟಲ್ ಆಗಿ ಒಂದು 5 ಅಥವಾ 6 ಜಾಗಗಳಿಗೆ ಅಷ್ಟೇ ಹೋಗ್ಬಿಟ್ಟು ಮೇನ್ ಆಗಿರುವಂಥ 5-6 ಜಾಗಗಳನ್ನು ಕವರ್ ಮಾಡಿಕೊಂಡು ಬಂದ್ವಿ. ಸೊ ಇಟ್ಸ್ ಅ ಟೋಟಲ್ ಲಾಂಗ್ ಇರೋದು 56 ಕಿಲೋಮೀಟರ್ ಒಂದು ಹೈವೇ ಅದು. ಸೊ ಆ ಪಾಸ್ ನಾವೇನು ತಗೊತೀವಿ ಇಲ್ಲಿ, ಅದು ನೀವು ಇಲ್ಲಿ ಯಾವುದು ವ್ಯೂ ಪಾಯಿಂಟ್ಸ್ಗೆ ನೀವು ಹೋಗಲ್ಲ ಅಂದರೆ ಬರೀ ಹೈವೇನಲ್ಲಿ ಮಾತ್ರ ಹೋಗ್ತೀರಾ ಅಂದರೆ ನೀವು ಯಾವುದೇ ಪಾಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದರ್ವೈಸ್ ಅಲ್ಲಿ $21 ಪಾಸ್ ತಗೋಬೇಕು. ನೀವು ಯಾವುದೇ ಒಂದು ಜಾಗಗಳಿಗೆ ಹೋಗಬೇಕು ಅಂದರೆ ಇಲ್ಲಿಂದ ಹೈವೇಯಿಂದ ಲೆಫ್ಟ್ ಅಥವಾ ರೈಟಲ್ಲಿ ತೊಗೊಂಡ್ಬಿಟ್ಟು ಬೇರೆ ಜಾಗಕ್ಕೆ ಹೋಗಬೇಕು ಅಂದರೆ ನೀವು ಆ ಒಂದು $21 ಡೇ ಪಾಸ್ ತಗೋಬೇಕು. ಅದರ್ವೈಸ್ ಬರೀ ಈ ಹೈವೇನಲ್ಲಿ ಹೋದ್ರೂ ಒಳ್ಳೆ ವ್ಯೂ ಸಿಗುತ್ತೆ. ಅದಕ್ಕೆ ಯಾವುದೇ ಪಾಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ತುಂಬ ಲೇಕ್ಸ್ ಇದೆ, ಜೊತೆಗೆ ಕ್ಯಾಂಪಿಂಗ್ ಮಾಡೋರಿಗೆ, ಹೈಕಿಂಗ್ ಇಷ್ಟಪಡೋರಿಗೆ ಇದು ಹೇಳಿ ಮಾಡಿಸಿರುವಂಥ ಜಾಗ ಅಂತ ಹೇಳ್ಬೋದು. ಹಾಗೆ ಒಂದು ಲೇಕಲ್ಲಿ ಕ್ಯಾನೋಯಿಂಗ್ ಕೂಡ ಇದೆ. ಕ್ಯಾನೋಯಿಂಗ್ ಇಷ್ಟಪಡೋರು ಅದನ್ನು ಕೂಡ ಮಾಡ್ಬೋದು. ನೀವು ಕೆನಡಾದಲ್ಲಿರೋರಾದರೆ ಫಾಲ್ ಸೀಸನ್ ಮುಗಿಯೋ ಮುಂಚೆ ಒಂದ್ಸರಿ ಹೋಗಿ ಬನ್ನಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಆಲ್ಗೊನ್ ಕ್ವೀನ್ ಪಾರ್ಕ್ ಅಲ್ವಾ? ಮಜಾ ಬಂತ ನಿಂಗೆ? ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತಾ? ಸ್ವಲ್ಪ ಖುಷಿ ಆಯ್ತಾ? ಸ್ವಲ್ಪ ಖುಷಿ ಆಗಿದ್ದ? ಎಲ್ಲಿ ಬೇಜಾರಾಯ್ತು? ತುಂಬಾ ನಡೆದ್ವಲ್ಲ ಅಲ್ಲ? ಯಾರೋ ಹೇಳ್ತಾ ಇದ್ದಿದ್ದಲ್ಲಿ. ಇವಾಗ ಎಲ್ಲ ಒಂದಿರೋ 1 ನಿಮಿಷ ಹೇಳಕ್ ಬಿಡ್ತೀಯಾ? ಸೊ ಎಲ್ಲ ಒಂದು ಒಳ್ಳೆ ದಿನ ಸ್ಪೆಂಡ್ ಮಾಡಿದ್ಮೇಲೆ ಇವಾಗ ಲಾಸ್ಟಿಗೆ ಎಂಟರ್ಟೈನ್ಮೆಂಟ್ಗೆ ಇಲ್ಲಿ ಕೂತಿದ್ದಾರೆ. ಸಾಂಗ್ ಆರ್ಕೆಸ್ಟ್ರಾ ಕೊಡಕ್ಕೆ, ನಮಗೆ ಎಂಟರ್ಟೈನ್ಮೆಂಟ್ ಕೊಡಕ್ಕೆ. ಇವಾಗ ಶುರು ಮಾಡ್ಕೊ. ಸೊ ನಿಮಗೆ ಎಂಡಲ್ಲಿ ಎಲ್ಲರಿಗೆ ಗೊತ್ತಾಗಿರುತ್ತೆ ಅದು ರೌಡಿ ಬೇಬಿ ಸಾಂಗ್ ಅಂತ. ಅದು ಅವನದೇ ಓನ್ ಲಿರಿಕ್ಸ್ ಅಲ್ಲಿ ಹೇಳೋ ಅಂತ ಸಾಂಗ್ ಅದು. ಯಾರು ಹೇಳ್ಕೊಟ್ಟಿದ್ ನಿಂಗೆ ಸಾಂಗ್ ಅದು ರೇಯಾಂಶ್? ರೋಡಿ ಬೇಬಿ. ಅದೇ ಹೇಳ್ಕೊಟ್ಟಿದ್ಯಾರು? ನೀನೇ ಕಲ್ತಿದ್ದ? ಹೆಂಗ್ ಕಲ್ತಿದ್ ನೀನು? ಸಾಂಗ್ ನೋಡಿ ತಪ್ಪಾಗಿ ಲಿರಿಕ್ಸ್ ಕಲ್ತಿದ್ದಾರೆ ಇಲ್ಲಿ ಒಬ್ರು. ಇವತ್ತು ಫುಲ್ ಡೇ ಏನ್ ಮಾಡಿದೆ ರೇಯಾಂಶ್ ನೀನು? ನಾನು ಬೀಚಿಗೆ ಹೋಗಿದ್ದೆ. ಆಮೇಲೆ ಬೀಚ್ ಅಲ್ಲ, ಲೇಕಿಗೆ ಹೋಗಿದ್ದೆ. ಆಮೇಲೆ ಬೀಚಿಗೆ ಹೋಗಿದ್ದೆ, ಲೇಕಿಗೆ ಹೋಗಿದ್ದೆ, ಬೀಚಿಗೆ ಹೋಗಿದ್ದೆ. ಅಷ್ಟೇ ಹೋಗಿರೋದು. ಇಲ್ಲಿ ಇದ್ದಿದ್ದೇ ಬರೀ ಎಲ್ಲ ಫುಲ್ ಲೇಕ್ ಸೈಡ್ ಇರುವಂತ ಎಲ್ಲ ವ್ಯೂ ಪಾಯಿಂಟ್ಸ್.
ಹೈಕಿಂಗ್ಸ್ ಹೋಗಿದ್ದು ಅದೇ ಮಾಡಿದ್ದು. ಅಷ್ಟು ಸುಸ್ತಾಗಿದೆ ಆದ್ರೆ ಇಲ್ಲಿ ಬಾಲ ಬಿಚ್ಚಿ ಕೂತಿದ್ಯಲ್ಲ. ಏನ್ ತಿಂದೆ ಹೇಳು? ಬೆಳಗ್ಗೆ ಏನ್ ತಿಂದೆ ಬ್ರೇಕ್ಫಾಸ್ಟ್ಗೆ? ಬೆಳಗ್ಗೆ ಅದು ಕ್ಯಾರೆಟ್ ರೈಸ್ ಅಲ್ವಾ? ಯಾರು ಮಾಡ್ಕೊಂಡ್ ಬಂದಿದ್ದು? ಯಾರು ಮಾಡಿದ್ದದು? ಪೂಜಾ ಪೂಜಾಕ್ಕ ಮಾಡಿದ್ದು. ಮಧ್ಯಾಹ್ನಕ್ಕೆ ಏನ್ ತಿಂದೆ? ಮಧ್ಯಾಹ್ನಕ್ಕೆ ಏನ್ ತಿಂದೆ ಲಂಚ್ಗೆ? ಚಪಾತಿ ತಿಂದೆ ಅಲ್ವಾ? ಯಾಕೆ ಇವತ್ತೇನು ಇಲ್ಲಿ ನಿನಗೆ ಪಿಜ್ಜಾ ಯಾರು ತಕೊಟ್ಟಿಲ್ವಾ? ಯಾಕೆ ಪಿಜ್ಜಾ ಯಾಕೆ ತಕೊಟ್ಟಿಲ್ಲ ಯಾರು? ಪಿಜ್ಜಾ ಫ್ರೈಸ್ ಎಲ್ಲ ಆಮೇಲೆ ಬೇರೇನ್ ಮಾಡ್ದೆ ಹೇಳು? ಖುಷಿ ಆಯ್ತಾ ಇವತ್ತು ಅಂತ? ಖುಷಿ ಆಯ್ತು. ಖುಷಿ ಆಯ್ತಾ? ಯಾಕೆ ಏನಕ್ಕೆ ಖುಷಿ ಆಯ್ತು? ಹೋಗಿದ್ದಕ್ಕ ಬೋರ್ ಆಯ್ತು ತುಂಬಾ ಸರಿ ಹೋಗಿ ಅಲ್ಲಿಂದ ಕಾರ್ ಆಡಿ ಎಲ್ಲಿ ಹೋದ ಸಹ ಲೈಕೆ ಬರ್ತೇನೆ. ಸೊ ಅದಾಗಿತ್ತು ನಮ್ಮ ವೀಕೆಂಡ್ನ ಒಂದು ಡೇ ಟ್ರಿಪ್ ಅಲ್ವಾ ರೇಂಜ್? ಡೇ ಟ್ರಿಪ್ ಬಟ್ ಬರಬೇಕಾದ್ರೆ ಲೇಟ್ ಆಗಿತ್ತು. ನಾವು ಆಲ್ಮೋಸ್ಟ್ 9:30 ಎಲ್ಲ ಮಾಡಿದ್ದಿಲ್ಲ. ಹೌದು. ಆಮೇಲೆ ಎಂಡಿಂಗ್ ನಾವು ವಿಡಿಯೋ ಮಾಡಕ್ ಹೋಗಿಲ್ಲ. ಸೊ ಹಂಗೆ ಬಂದ್ಬಿಟ್ಟು ಸುಸ್ತಾಯ್ತು. ಹೌದು, ಅವನಿಗೂ ಸುಸ್ತಾಗಿತ್ತು. ಸೊ ಹಂಗೆ ಎಲ್ಲರೂ ಹೌದು, ತುಂಬಾ ನಿದ್ದೆ ಬರ್ತಾ ಇತ್ತು. ನೀನೇ ಮಾತಾಡು, ನಾನು ಮಾತಾಡಲ್ಲ. ಕಂಟಿನ್ಯೂ ಕಂಟಿನ್ಯೂ ಅಂದ್ರೆ ಸುಮ್ಮನೆ ಆಗ್ತಾನೆ. ಸೊ ಇವಾಗ ಸದ್ಯಕ್ಕೆ ಇವಾಗ ಅವನು ಪೇಂಟ್ ಮಾಡ್ತಾ ಇದ್ದಾನೆ. ಇಲ್ಲಿ ಪಿಸ್ತಾ ಎಲ್ಲ ವೇಸ್ಟ್ ಮಾಡೋ ಬದಲು ಪಿಸ್ತಾಗೆಲ್ಲ ಪೇಂಟ್ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ಫ್ಲವರ್ ಅಥವಾ ನಿನ್ನ ಹೆಸರು ಏನಾದರೂ ಬರೆಯೋಣ ಅಂತ ಹೇಳಿದೆ. ಸೊ ಇವಾಗ ಫುಲ್ ಇಂಟ್ರೆಸ್ಟ್ ಅಲ್ಲಿ ಪೇಂಟ್ ಮಾಡೋಕ್ಕೆ ಪೇಂಟ್ ಬ್ರಷ್ ಇಟ್ಕೊಂಡು ಕೂತಿದ್ದಾರೆ ಅಲ್ವಾ? ಮಾಡು ಮತ್ತೆ ಮಾಡು. ಪಿಸ್ತಾದು ಚಿಪ್ಗೆ ಕಲರ್ ಕೊಟ್ಟು ಸುಮ್ಮನೆ ಬಿಸಾಕೋ ಬದಲು ಹೆಂಗೇನಾದರೂ ಡೆಕೋರೇಟ್ ಮಾಡಿಡ್ಬೋದಲ್ಲ ರೇಂಜ್? ನಿಂಗೆ ಪೇಂಟ್ ಕೊಡೋದಂದ್ರೆ ಇಷ್ಟನಾ? ಕೈಯಲ್ಲೆಲ್ಲ ಆದ್ರೆ ಇಷ್ಟ ಇಲ್ಲಲ್ಲ ನಿಂಗೆ? ಕೇರ್ಫುಲ್ಲಾಗಿ ಕೈಯಲ್ಲಿ ಆಗದೆ ಇರೋ ಥರ ಮಾಡ್ತಾನೆ, ಬಟ್ ಸ್ಟಿಲ್ ಒಂದು ಸ್ವಲ್ಪ ಅದು ಆಗುತ್ತೆ ಅಂದ್ರೂ. ಅಲ್ಲಿಡು. ಸೊ ಅವನಿಗೆ ಪೇಂಟ್ ಕೈಯಲ್ಲಿ ಗಲೀಜೆಲ್ಲ ಆಗೋದು ಅಂದರೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಒಂದು ಕೈಯಲ್ಲಿ ಪೇಂಟ್ ಅಥವಾ ಬೇರೆ ಏನೇ ಒಂದು ಸ್ವಲ್ಪ ಗಲೀಜಾದ್ರೂ ಅವ್ನಿಗದು ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದು ಒಂದು ಸ್ವಲ್ಪ ಕಮ್ಮಿ ಮಾಡಿಸ್ಬೇಕು, ಗಲೀಜಾದರೂ ಪರವಾಗಿಲ್ಲ, ಅದೆಲ್ಲ ಒಂದು ಆ್ಯಕ್ಟಿವಿಟಿ ಕ್ರಾಫ್ಟ್ ಅದೆಲ್ಲ ಚೆನ್ನಾಗಿರುತ್ತೆ ಮಾಡೋಕ್ಕೆ ಅಂತ ಅವ್ನಿಗೊಂದು ಸ್ವಲ್ಪ ಅವನಿಗೆ ಅದನ್ನು ತಿಳಿಸ್ಕೊಡ್ಬೇಕಾಗಿತ್ತು. ಅದಕ್ಕೋಸ್ಕರ ಈ ಒಂದು ತುಂಬ ದಿನದಿಂದ ಇವಾಗ ಈ ಪೇಂಟಿಂಗ್ ಇದೊಂದು ಮಾಡಬೇಕು ಅಂತ ಅಂದ್ಕೊತಾ ಇದ್ವಿ. ಸೊ ಇವಾಗ ಅವನಿಗೆ ಖುಷಿ ಆಯ್ತಂತೆ. ಅವನೇ ಇಟ್ಕೊಂಡು ಕೈಯಲ್ಲೆಲ್ಲ ಆಗಿದೆ ಪೇಂಟು, ಬಟ್ ಸ್ಟಿಲ್ ಏನು ಅನಿಸ್ತಾ ಇಲ್ಲ ಅಂತ ಇವಾಗ ಅವನಿಗೆ. ಇಲ್ಲಾಂದರೆ ಅವತ್ತು ಸ್ಕೂಲಲ್ಲೆಲ್ಲ ಒಂದ್ಸರಿ ಕೈಯಲ್ಲೆಲ್ಲ ಪೇಂಟ್ ಹಾಕಿ ಅವ್ನು ಮಾಡೋಕ್ಕೆ ಕೇಳ್ತಾ ಇರಲಿಲ್ಲ, ಅಳು ಬರ್ತಾಯಿತ್ತು ಅವನಿಗೆ. ಇಲ್ಲ ನಾನು ಮಾಡಲ್ಲ, ಕೈಯೆಲ್ಲ ಗಲೀಜಾಗುತ್ತೆ ಅಂತ. ಸೊ ಇವಾಗ ಅದೊಂದು ಫೋಬಿಯಾ ಹೋಯ್ತು. ಮಾಡ್ತಿದ್ದು ಒಂದ್ಸಲ ಒಟ್ಟಿಗೆ ಕೈ ಹಿಂಗೆ ಮಾಡ್ತೇವೆ ಮೇಲೆ, ಅದಕ್ಕೆ ಆ ಥರ ನಾನು ಬೇಗ ಅಂತ ಮಾಡ್ತಾ ಇಲ್ಲ ಆ ಥರ. ಅದೊಂಥರ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಅವನಿಗೆ, ಬಟ್ ಇವಾಗ ಇಷ್ಟ ಆಗುತ್ತಲ್ವಾ? ಖುಷಿ ಆಯ್ತಲ್ವ ಇವಾಗ ಪೇಂಟ್ ಮಾಡಿ? ಇವತ್ತು ಕೈ ತೋರಿಸು ನಿಂದು ಎಷ್ಟಾಯಿತು ಅಂತ, ಇಷ್ಟಿದೆ ಕೈಯಲ್ಲಿ ಅಂತ. ಎಷ್ಟು ಗಲೀಜಾಗಿದೆ. ಇವಾಗ ಏನು ಅನಿಸ್ತಾ ಇಲ್ಲಲ್ಲ? ಗ್ರೇಟ್ ಅಚೀವ್ಮೆಂಟ್ ಅದು ಆ್ಯಕ್ಚುಲಿ. ಅದು ಆ ಒಂದು ಹೆದರಿಕೆ ಅವ್ರ ಮನಸ್ಸಿಂದ ಹೋಗಬೇಕು. ಸೊ ಅದೊಂದು ನೆಕ್ಸ್ಟ್ ಸ್ಟೆಪ್, ಅವರು ಒಂದು ಕಲಿಯೋದ್ರಲ್ಲೂ ಅದೊಂದು ಸ್ಟೆಪ್ ಅಂತ ಹೇಳ್ಬೋದು. ಸೊ ನನಗೆ ಒಂಥರ ಭಯ ಇತ್ತು, ಅವ್ನು ಯಾಕೆ ಒಂದು ಸ್ವಲ್ಪನೂ ಕೈಯಲ್ಲಿ ಗಲೀಜು ಮಾಡ್ಕೊಳ್ಳಲ್ಲ, ಅದೆಲ್ಲ ಆಗ್ತಾನೆ ಇರಲಿಲ್ಲ ಅವನಿಗೆ. ಸೊ ಇವಾಗ ಒಂದು ಸ್ವಲ್ಪ ಬೆಟರ್ ಆಗಿದೆ. ಆ ಒಂದು ಆ ಥರ ಒಂದು ಮಾಡೋದು ಸ್ವಲ್ಪ ಕಮ್ಮಿ ಆಗಿದೆ. ಸೊ ಗುಡ್ ಅಲ್ಲ ರೇಂಜ್? ಇಷ್ಟಾಗೆಲ್ಲ ಕಲರ್ ಕೊಟ್ಟಾಯಿತು, ಆರೆಂಜು, ಗ್ರೀನ್, ಬ್ಲೂ, ವೈಟ್ ಅಂತ ಅಲ್ಲ ರೇಂಜ್? ನೆಕ್ಸ್ಟ್ ಏನು ಮಾಡೋದು? ನೆಕ್ಸ್ಟು ನಾವಾಗದ್ದು ಉಡ್ ಮಾಡಿ ಅಂತಂದ್ರೆ ಪಿಸ್ತಾ ಸಾರಿ ಫ್ಲವರ್ ಮಾಡೋದು ಅದರಲ್ಲಿ. ಫ್ಲವರ್ ಅವ್ರು ಈ ಥರ ಫ್ಲಾಗ್ಸ್ ಹಾಕಿದ್ರು. ಫ್ಲಾಗ್ ಎಲ್ಲ ಮಾಡಿ ಅರೇಂಜ್ ಮಾಡಿ ಅದನ್ನ ಚೆನ್ನಾಗಿ ಮಾಡೋದಲ್ವಾ? ಸೊ ಇನ್ನೊಂದ್ಸರಿ ನೀನು ಅದನ್ನ ಅದು ಫುಲ್ ಒಣಗಿದ ಮೇಲೆ, ಡ್ರೈ ಆದಮೇಲೆ ಅದರಲ್ಲಿ ಏನಾದರೂ ಮಾಡಿಬಿಟ್ಟು ತೋರಿಸೋಣ. ಓಕೆ ಅಲ್ಲ? ನೀನು ಮಾಡಿ ತೋರಿಸ್ತೀಯಲ್ಲ? ಅದೆಂತದು ಹಂಗಂದ್ರೆ? ಅಂದ್ರೆ ಶೋಡಿ ಹಿಂಗೆ ಹಾಕಿ ಹಿಂಗೆ ಮಾಡ್ತಾರೆ. ಅದು ಹ್ಯಾಟ್ ಇರಬೇಕು, ತಲೆನಲ್ಲಿ ಹ್ಯಾಟ್ ಇದ್ರೆ ಅದನ್ನ ಹಿಂಗೆ ಮಾಡಿ ತೆಗೆದ್ಬಿಟ್ಟು ಹಿಂಗೆ ಮಾಡೋದು. ಥ್ಯಾಂಕ್ ಯು ಅಂತ. ಸೊ ಈ ವಿಡಿಯೋನ ನಾವು ಇನ್ನು ಜಾಸ್ತಿ ಡ್ರ್ಯಾಗ್ ಮಾಡ್ತಾ ಇಲ್ಲ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇನ್ನು ಬೇಗ ಇನ್ನೊಂದು ವ್ಲಾಗಲ್ಲಿ ಕ್ವಿಕ್ ಆಗಿ ಸಿಗ್ತೀವಿ.
ಅಲ್ವಾ ರಿಯಾಂಶ್? ಹಾ. ಸೊ ಇವತ್ತು ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಾನೇ ಹೇಳ್ತೀನಿ, ನೀನು ಹೇಳೋದು ಬೇಡ. ಪ್ಲೀಸ್ ನಾನೇ ಹೇಳ್ತೀನಿ. ಬೇಡ ನಾನೇ ಹೇಳೋದು. ಪ್ಲೀಸ್ ನಾನೇ ಹೇಳ್ತೀನಿ. ಸರಿ ಹೋಯ್ತು, ಹೇಳು. ಈ ವಿಡಿಯೋ ನಿಂಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದ ಸಿಗ್ತೀವಿ. ಅಲ್ಲಿ ತಮಗೆಲ್ಲ ಖುಷಿಯಾಗಿರಿ. ಟಾಟಾ ಬಾಯ್. ಹಂಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಇದ್ದೀರಾ ಅಂದರೆ ನಾವು ಇನ್ಸ್ಟಾಗ್ರಾಮಲ್ಲಿ ಇದ್ದೀವಿ. ಈ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೀವು ಅದನ್ನು ಅಲ್ಲಿ ಹೋಗ್ಬಿಟ್ಟು ನನ್ನ ಫಾಲೋ ಮಾಡ್ಬೋದು, ನಮ್ಮ ಅಕೌಂಟನ್ನು ಹೇಳ್ತಾ ಎಂಡ್ ಮಾಡ್ತಾ ಇದ್ದೀವಿ. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್.